ಕೋವಿಡ್-19 ಹೆಲ್ಪ್ ಡೆಸ್ಕ್ ಯುಟಿಕೆ ವತಿರ್ದು ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಸಂಚಾಲಕರು ಮುಸ್ತಫಾ ಅಬ್ದುಲ್ಲರನ ನೇತೃತ್ವದ ಲಾಕ್ಡೌನ್ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಾವಂದುಪ್ಪುನ ಉಳ್ಳಾಲ ತೊಕ್ಕೋಟು ಸುತ್ತಮುತ್ತಲದ ಕಾರ್ಮಿಕ ಬೊಕ್ಕ ನಿರಾಶ್ರಿತರಿಗೆ ಬುಧವಾರ ಮಧ್ಯಾಹ್ನ ವನಸನಪಟ್ಟಿರು. ಉಳ್ಳಾಲ ನಗರ ಕಾಂಗ್ರೆಸ್ ಉಪಾಧ್ಯಕ್ಷರು ಅಬ್ದುಲ್ ರೆಹಮಾನ್, ಪ್ರಧಾನ ಕಾರ್ಯದರ್ಶಿ ಮನ್ಸೂರ್ ಮಂಚಿಲ, ಯುಟಿ ಫರೀದ್ ಫೌಂಡೇಶನ್ ಮೇಲಂಗಡಿ ಉಳ್ಳಾಲದ ಅಧ್ಯಕ್ಷರು ಕಬೀರ್, ಯುಟಿ ಖಾದರ್ ಅಭಿಮಾನಿ ಸಂಘದ ಕಾರ್ಯದರ್ಶಿ ಮಲಿಕ್ ಮೇಲಂಗಡಿ, ರಫೀಕ್ ಆಜಾದ್ ನಗರ, ಹುಸೇನ್ ಮಿಲ್ಲತ್ ನಗರ, ಸಲೀಂ ಮಿಲ್ಲತ್ ನಗರ, ಬದ್ರುದ್ದೀನ್ ಸುಂದರಿಬಾಗ್ ಈ ಪುರ್ತೋಟು ಗೇತೆರು.